ಹಲೋ ನಮಸ್ತೆ, ಸತ್ತಿದೆಯೇ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷತ್ ಶೆಟ್ಟಿ. ಅನಂತಮೂರ್ತಿಯವರು ನಿನ್ನೆ ಸಂಜೆ ಹೊತ್ತಿಗೆ ಸಾವನ್ನಪ್ಪಿದ್ರು. ಆ ಹೊತ್ತಲ್ಲಿ ನಡೆದಂಥ ಬೆಳವಣಿಗೆಗಳು, ಅಂದರೆ ಅವರ ಸಾವಿನ ನಂತರ ನಡೆದಂಥ ಬೆಳವಣಿಗೆಗಳು ನಿಜವಾಗಿಯೂ ನಮಗೆ ಈ ಪ್ರಶ್ನೆಗಳನ್ನು ಕೇಳುವಂತೆ ಮಾಡ್ತಾ ಇದೆ. ಸತ್ತಿದೆಯೇ ಸಂಸ್ಕಾರ, ಸತ್ತು ಹೋಗಿದೆಯಾ ಅನ್ನುವಂಥ ಪ್ರಶ್ನೆ ನಮ್ಮನ್ನೆಲ್ಲರನ್ನ ಕಾಡ್ತಾ ಇರುವಂಥದ್ದು. ಯಾಕಂತೇಳಿದರೆ ನಾಡಿನ ಕೀರ್ತಿಯನ್ನು ಹೆಚ್ಚಿಸಿದ್ದಂಥ ಜ್ಞಾನಪೀಠ ಪ್ರಶಸ್ತಿ ವಿಜೇತ ಸಾಹಿತಿಯೊಬ್ಬರು ಸತ್ತಾಗ ಅದನ್ನು ಸೆಲೆಬ್ರೇಟ್ ಮಾಡುವಂಥ ವಿಕೃತ ಮನಸ್ಸುಗಳು ನಮ್ಮ ಸುತ್ತಮುತ್ತ ಇದೆ ಅನ್ನುವಂಥದ್ದು. ನಾವು ಎಂಥ ಸಮಾಜದಲ್ಲಿ ವಾಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ. ಚಿಕ್ಕಮಗಳೂರು ಆಗಿರಬಹುದು, ಮಂಗಳೂರು ಆಗಿರಬಹುದು, ಎರಡೂ ಕಡೆಯಲ್ಲೂ ಕೂಡ ಪಟಾಕಿ ಹೊಡೆದು ಸಂಭ್ರಮ ಪಟ್ಟಂಥ ಮನಸ್ಸುಗಳಿದ್ದಾವೆ. ಫೇಸ್ಬುಕ್ ಆಗಿರ್ಬೋದು, ಟ್ವಿಟ್ಟರ್ನಲ್ಲಾಗಿರ್ಬೋದು ಹಬ್ಬ ಆಚರಣೆ ಮಾಡಿದಂಥವರು ಕೂಡ ಇದ್ದಾರೆ. ಸೊ ನಮ್ಮಲ್ಲಿರುವ ಈಗ ಸದ್ಯ ಬರ್ತಾ ಇರುವಂಥ ಪ್ರಶ್ನೆ, ಒಂದು ವ್ಯಕ್ತಿಯ ಮೇಲಿನ ದ್ವೇಷ ಏನಿದೆ ಅದು ದ್ವೇಷವಾಗಿ, ಅಂದರೆ ಸತ್ತ ನಂತರವೂ ಆ ದ್ವೇಷವನ್ನು ಮುಂದುವರಿಸುವಂಥದ್ದು ಎಷ್ಟು ಸರಿ, ಇದು ಯಾವ ರೀತಿಯ ಸಂಸ್ಕಾರ ಅನ್ನುವಂಥದ್ದು, ಮತ್ತು ದ್ವೇಷ ಮತ್ತು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಈ ಎರಡರ ವ್ಯತ್ಯಾಸ ಗೊತ್ತಿಲ್ಲದವರು ಯಾವ ರೀತಿ ವರ್ತಿಸ್ತಾ ಇದ್ದಾರೆ, ಮಾನವೀಯ ಮೌಲ್ಯಗಳು ಸತ್ತು ಹೋಗ್ತಾ ಇದೆಯಾ ಅನ್ನುವಂಥದ್ದು ಕೂಡ ಸದ್ಯ ಬರ್ತಾ ಇರುವಂಥ ಪ್ರಶ್ನೆ. ಬಹುಶಃ ನಿನ್ನೆ ನಡೆದಿರುವಂಥ ಘಟನೆಗೆ ಇವತ್ತು ಚಿಕ್ಕಮಗಳೂರಿನಲ್ಲಿ ಒಂದು 4-5 ಜನರನ್ನು ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮೂಡಿಗೆರೆಯಲ್ಲಿ ಪೊಲೀಸರು ಮಾಡಿದ್ದಾರೆ. ಮಂಗಳೂರಿನಲ್ಲೂ ಕೂಡ ಪ್ರತಿಭಟನೆಗಳಾಗಿದೆ. ಅರೆಸ್ಟ್ ಮಾಡಬೇಕು, ಅನಂತಮೂರ್ತಿಯವರ ಸಾವನ್ನು ಸೆಲೆಬ್ರೇಟ್ ಮಾಡಿದವರನ್ನು ಅರೆಸ್ಟ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ. ನಮ್ಮ ಪೊಲೀಸರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಂಡ ಬಗ್ಗೆ ಇಲ್ಲಿವರೆಗೆ ವರದಿಯಾಗಲಿಲ್ಲ. ಸೊ ಈ ಎಲ್ಲ ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕು. ನಮ್ಮ ಸ್ಟುಡಿಯೋದಲ್ಲಿ 2 ಅತಿಥಿಗಳು ಈ ಬಗ್ಗೆ ಮಾತಾಡೋದಕ್ಕಿದ್ದಾರೆ. ಒಬ್ಬರು ಇವತ್ತು ಈಗ ತಾನೇ ಅದನ್ನು ಪ್ರತಿಭಟನೆಯನ್ನು ಮುಗಿಸಿ ಬಂದಂಥವರು ಮುನೀರ್ ಕಾಟಿಪಳ್ಳ ಅವರನ್ನ ಸ್ಟುಡಿಯೋದಲ್ಲಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಉದಯ್ ಕುಮಾರ್ ಇರುವತ್ತೂರು, ಡಾಕ್ಟರ್ ಉದಯ್ ಕುಮಾರ್ ಇರುವತ್ತೂರು ಅವರು ಈ ಕಾಂಟ್ರವರ್ಸಿಯನ್ನು ಬಿಟ್ಟು ಅನಂತಮೂರ್ತಿ ಅವರ ವ್ಯಕ್ತಿತ್ವ ಮತ್ತು ಅವರ ಸಾಹಿತ್ಯದ ಬಗ್ಗೆ ಮಾತಾಡ್ತಾರೆ. ಸೊ 2 ಅತಿಥಿಗಳನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಮೊದಲಿಗೆ ಮುನೀರ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾನು ನಿಮ್ಮನ್ನೇ ಮಾತಾಡಿಸಬೇಕು. ಬಹುಶಃ ನಿನ್ನೆ ಸಂಜೆಯ ನಂತರ ನಡೆದಂಥ ಬೆಳವಣಿಗೆಗಳು ನೀವು ಸಾಮಾಜಿಕ ಜಾಲತಾಣಗಳಲ್ಲೂ ಗಮನಿಸಿದ್ದೀರಿ, ಮಂಗಳೂರಲ್ಲೇ ಇದ್ದೋದ್ರಿಂದ ಮಂಗಳೂರಿನ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಏನು ಹೇಳ್ತೀರಿ? ಖಂಡಿತ ಇದು ನಮ್ಮೆಲ್ಲರಿಗೂ ಕೂಡ ಒಂದು ತೀರಾ ಆತಂಕವನ್ನು ಹುಟ್ಟಿಸಿರುವಂಥ ಬೆಳವಣಿಗೆ. ನಮ್ಮ ಸಮಾಜ ಕಳೆದ 1-2 ದಶಕಗಳಿಂದ ಒಂದು ರೀತಿಯ ಅಸಹನೆಯತ್ತ ಹೊರಳ್ತಾ ಇರೋದನ್ನು ನಾವು ಗಮನಿಸ್ತಾನೆ ಬಂದಿದ್ದೀವಿ ಮತ್ತು ಅದರ ವಿರುದ್ಧ ನಮ್ಮಿಂದ ಆದಂಥ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದೀವಿ. ಅನಂತಮೂರ್ತಿ ಕೂಡ ಈ ರೀತಿಯ ಅಸಹನೆಯ ಸಮಾಜ ಸೃಷ್ಟಿ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಕೂಡ ಅವರ ಬರವಣಿಗೆಯನ್ನು ಮೀರಿ ಕೂಡ ಅವರು ತಮ್ಮ ಪ್ರಯತ್ನವನ್ನ, ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಆದ್ರೆ ನಿನ್ನೆ ಅವರ ಸತ್ತಂತ ಸಂದರ್ಭದಲ್ಲಿ ಅಥವಾ ಸಾಯುವುದಕ್ಕಿಂತ ಒಂದು 5-6 ಗಂಟೆ ಮುಂಚೆ ಸಾಮಾಜಿಕ ಜಾಲತಾಣದಲ್ಲಿ ಹುಟ್ಟುಕೊಂಡಂತ ಚರ್ಚೆಗಳು, ಕಮೆಂಟ್ಗಳು, ಆ ನಂತರ ಸತ್ತ ಅರ್ಧ ಗಂಟೆಯಲ್ಲಿ ಬೀದಿಗಿಳಿದು ಪಟಾಕಿ ಬಿಟ್ಟಂತಹ ಘಟನೆಗಳನ್ನು ನೋಡುವಾಗ ಇವತ್ತು ಖಂಡಿತವಾಗಿಯೂ ಏನೊಂದು ಅನಂತಮೂರ್ತಿ ಅವರು ಕಳೆದ 1 ವರ್ಷದ ಹಿಂದೆ ಒಂದು ಹೇಳಿಕೆಯನ್ನು ಕೊಟ್ಟು ವಿವಾದವನ್ನು ಸೃಷ್ಟಿಯಾಯಿತು, ಆ ಹೇಳಿಕೆ ಮತ್ತು ಅವರ ಆತಂಕಕ್ಕೆ ಅರ್ಥ ಇದೆ ಅಂತ ಆಗ್ತಾ ಇದೆ. ಮತ್ತು ಅನಂತಮೂರ್ತಿ ಈ ಸಂದರ್ಭದಲ್ಲಿ ಇಲ್ಲದೆ ಇರೋದು ಇನ್ನಷ್ಟು ನಮ್ಮ ಆತಂಕವನ್ನು ಹೆಚ್ಚಿಸ್ತಾ ಇದೆ. ಯಾಕಂದ್ರೆ ಸಾವನ್ನು ಕೂಡ ಸಂಭ್ರಮಿಸೋದು, ಈ ವೀರಪ್ಪನ್ ಸತ್ತಾಗ ಅಥವಾ ಅಂತ ಕ್ರಿಮಿನಲ್ಗಳು ಸತ್ತಾಗ್ಲೂ ಕೂಡ ಯಾರೋ ಸಿಹಿ ಹಂಚಿರೋದು, ಅದಕ್ಕೆ ಅವರ ಸಾವು ಅಂತ ಸಂತಸಕ್ಕೆ ಅರ್ಹವೇ ಆಗಿರ್ಬೋದು. ಆದ್ರೆ ಅದೊಬ್ಬ ಮನುಷ್ಯನಾಗಿ ಆ ರೀತಿ ಮಾಡಬಾರ್ದು ಅನ್ನುವಂತಹದ್ದು ನಮ್ಮ ಪ್ರಜ್ಞಾವಂತ ಸಮಾಜ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿತ್ತು. ಆದ್ರೆ ಇವತ್ತು ಸಂಘಟನೆಗಳ ಕಾರ್ಯಕರ್ತರು ಅನಿಸ್ಕೊಂಡಿರುವವರು, ಸಮಾಜದಲ್ಲಿ ಮುಖಂಡರು ಅಂತ ಅನಿಸ್ಕೊಂಡಿರುವವರು, ನಾಳೆ ಜನಪ್ರತಿನಿಧಿ ಆಗ್ತೀವಿ ಅನ್ನುವಂತಹ ಒಂದು ಸಂದರ್ಭದಲ್ಲಿರುವಂತವರು ಈ ರೀತಿ ಬೀದಿಗಿಳಿದು ಈ ರೀತಿಯ ಸಂಭ್ರಮವನ್ನು ಆಚರಿಸ್ತಾ ಇರೋದು ನಮ್ಮ ಸಮಾಜ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಠಿಣಕರವಾದಂತಹ ಪರಿಸ್ಥಿತಿಗಳಿಗೆ ಹೋಗ್ತಾ ಇದೆ ಅನ್ನುವಂತ ಒಂದು ಮುನ್ಸೂಚನೆಯನ್ನು ಕೊಡ್ತಾರೆ. ಈ ಸಾವನ್ನ ಸೆಲೆಬ್ರೇಟ್ ಮಾಡುವಂತ ಮನಸ್ಥಿತಿ ಇದೆಯಲ್ಲ, ಅದು ಯಾಕೆ ಆಗ್ತಾ ಇದೆ ಅನ್ನುವಂಥದ್ದು, ಯಾರು ದ್ವೇಷದ ಬೀಜವನ್ನು ಬಿತ್ತುತ್ತಾ ಇರುವಂತವ್ರು ಯಾರು? ಖಂಡಿತ ಇವತ್ತು ಪಟಾಕಿ ಹೊಡೆದಿರುವಂತ ಹುಡುಗರು ನೇರವಾಗಿ ಇದಕ್ಕೆ ಕಾರಣ ಅಂತ ನಮಗೆ ಕಾಣಬಹುದು. ಆದ್ರೆ ಖಂಡಿತವಾಗಿ ನೇರವಾಗಿ ಅವರು ಕಾರಣ ಅಲ್ಲ. ಕಳೆದ ಕೆಲವು ಅಥವಾ 1-2 ದಶಕಗಳಿಂದ ನಮ್ಮ ಒಟ್ಟು ದೇಶ ಮತ್ತು ನಮ್ಮ ಸುತ್ತಮುತ್ತ ನಡೆದು ಬರುತ್ತಾ ಇರುವಂತಹ ಬೆಳವಣಿಗೆಗಳೇನಿದೆ, ರಾಜಕೀಯ ಮತ್ತು ಸಾಮಾಜಿಕವಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಆ ಸಂಘರ್ಷಗಳು ಈ ರೀತಿಯ ಮನೋಭಾವವನ್ನು ಹುಟ್ಟು ಹಾಕಿದೆ. ಇವತ್ತು ಪಟಾಕಿ ಹೊಡೆದಿರುವಂತಹ ಹುಡುಗರು ಕ್ರಿಮಿನಲ್ಗಳಾಗಿ ಜೈಲಿಗೆ ಹೋಗಬಹುದು, ಆದ್ರೆ ಅವರಿಗೆ ಆ ಮನೋಸ್ಥಿತಿಯನ್ನ ಮೂಡಿಸಿರೋದು ಇಲ್ಲಿಯ ಸಾಮಾಜಿಕ ರಾಜಕೀಯ ಬೆಳವಣಿಗೆಗಳು, ಅಧಿಕಾರದ ಒಂದು ಹಪಾಹಪ್ಪಿ ಇವತ್ತು ಯುವ ಜನರನ್ನು ಕೂಡ ಈ ಹಂತಕ್ಕೆ ತಳ್ಳಿದೆ. ಇವತ್ತು ಅದಕ್ಕೆ ಪಶ್ಚಾತ್ತಾಪ ಕೂಡ ಇಲ್ಲ. ಪಟಾಕಿ ಬಿಟ್ಟಿದ್ದಾರೆ, ವಿಕೃತ ಆನಂದವನ್ನು ಅನುಭವಿಸಿದ್ದಾರೆ, ಆದ್ರೂ ಕೂಡ ಅದರ ಬಗ್ಗೆ ಪಶ್ಚಾತ್ತಾಪ ಕಾಣ್ತಾ ಇಲ್ಲ. ಸಾಮಾನ್ಯ ನಾಗರಿಕರು, ಪ್ರಜ್ಞಾವಂತರು
ತೀರಾ ಆತಂಕದಿಂದ ಇದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಆದರೆ ಅವರನ್ನು ಸಮರ್ಥಿಸುವ ವಿಭಾಗವೂ ಕೂಡ ಇಷ್ಟೆಲ್ಲ ಬೆಳವಣಿಗೆಗಳ ನಂತರವೂ ಇದನ್ನು ಸಮರ್ಥಿಸುತ್ತಾ ಇರೋದು, ಅದನ್ನ ಸರಿ ನಾವು ಮಾಡಿರೋದು ಸರಿ ಅಂತ ಹೇಳ್ತಾ ಇರೋದ್ರ ಹಿಂದೆ ಖಂಡಿತವಾಗಿಯೂ ನಮ್ಮ ಕಳೆದ 1-2 ವರ್ಷಗಳ ರಾಜಕೀಯ ಬೆಳವಣಿಗೆಗಳು, ಅದಕ್ಕಾಗಿ ನಡೆದಿರುವಂತಹ ತಂತ್ರಗಳು, ಕುತಂತ್ರಗಳು ಅದರ ಹಿಂದೆ ಇದೆ. ಆ ಕಾರಣದಿಂದ ಇವತ್ತು ಹುಡುಗರು ಈ ರೀತಿ ಬೀದಿಗೆ ಬಂದಿದ್ದಾರೆ. ಅವರನ್ನ ಬೀದಿಗೆ ನೂಕಿದವರು ಇವತ್ತು ಸಭ್ಯರಾಗಿ ಅಧಿಕಾರ ಸ್ಥಾನದಲ್ಲಿ ಕೂತಿದ್ದಾರೆ. ಎಸ್ ಸರ್, ಮೊದಲಿಗೆ ಅನಂತಮೂರ್ತಿಯವರು ಅಂತಂದ್ರೆ ತಮಗೆ ಯಾವುದು ನೆನಪಾಗುತ್ತೆ? ಅಂದ್ರೆ ಇವತ್ತು ಅವರ ಪಂಚಭೂತಗಳಲ್ಲಿ ಲೀನ ಆಗಿ ಹೋದ್ರು, ನೆನಪುಗಳೇ ಇರುವಂಥದ್ದು ಏನು ನೆನಪಾಗುತ್ತೆ ಅನಂತಮೂರ್ತಿ ಅಂತ ಕೂಡಲೇ ಅವರ ವ್ಯಕ್ತಿತ್ವದ ಬಗ್ಗೆ? ರಕ್ಷಿತ್, ನಮಗೆ ಅನಂತಮೂರ್ತಿಯವರ ಸಾಹಿತ್ಯ ಮತ್ತು ಆಗಿಂದಾಗಿಯೇ ಬದಲಾಗ್ತಾ ಇರುವಂಥ ಕೆಲವು ಸಂದರ್ಭಗಳು, ಕೆಲವು ವಿಚಾರಗಳು, ಇದೆಲ್ಲವನ್ನು ಇದ್ದಾಗಲೂ ಕೂಡ ಅನಂತಮೂರ್ತಿ ಒಬ್ಬ ಸೋಷಲಿ ರಿಲೆವೆಂಟ್ ಆದಂಥ ಇಂಟೆಲೆಕ್ಚುಯಲ್ ಅಂತ ಹೇಳೋದು ಪ್ರಶ್ನಾತೀತವಂಥ ವಿಚಾರ. ಆದರೆ ಅನಂತಮೂರ್ತಿ ಎಷ್ಟು ದೊಡ್ಡ ಶಕ್ತಿಯಾಗಿ ಈ ಸಮಾಜದಲ್ಲಿ ಇದ್ದಾರೆ ಅಂತ ಹೇಳುವಂಥ ಒಂದು ದೊಡ್ಡ ಸತ್ಯ ನನಗೆ ಗೊತ್ತಾದ ಅವರ ಸಾವಿನ ಕ್ಷಣದಲ್ಲಿ. ಯಾಕೆಂತ ಹೇಳಿದರೆ, ನಾನು ಅನಂತಮೂರ್ತಿಯವರ ಬರಹಗಳನ್ನು, ಅವರ ಬೇಕಾದಷ್ಟು ಸಂದರ್ಶನಗಳನ್ನು, ಅವರ ಸಾಹಿತ್ಯವನ್ನು ಓದಿದ್ದೇನೆ ಮತ್ತು ಅದರಿಂದ ಭಾಳಷ್ಟು ಒಳನೋಟುಗಳನ್ನು ಪಡ್ಕೊಂಡಿದ್ದೇನೆ. ಒಂದು ಅರ್ಥದಲ್ಲಿ ನಮ್ಮನ್ನು ರೂಪಿಸಿದ ಕೆಲವು ಚೈತನ್ಯ ಶಕ್ತಿಗಳು ಅಂತ ಏನಿದ್ದಾವೆ ಅದರಲ್ಲಿ ಅನಂತಮೂರ್ತಿ ಕೂಡ ಬಹಳ ಪ್ರಮುಖರು ಅಂತ ನನಗನ್ಸುತ್ತೆ. ಬಹುಶಃ ಈ ಒಂದು ಸಮಾಜದ ಒಂದು ಸಾಕ್ಷಿ ಪ್ರಜ್ಞೆಯಾಗಿ, ಖಂಡಿತವಾಗಿಯೂ ನಿಜವಾದ ಅರ್ಥದಲ್ಲಿ ಅವರು ಈ ನಾಡಿನ ಸಾಕ್ಷಿ ಪ್ರಜ್ಞೆಯಾಗಿದ್ದರು. ಆದರೆ ಬಹಳ ದುರಂತದ ವಿಷಯ ಅಂತ ಹೇಳಿದರೆ, ಇಂತಹ ಒಂದು ಚೇತನವನ್ನು, ಇಂತಹ ಒಂದು ಶಕ್ತಿಯನ್ನು, ಇಂತಹ ಒಂದು ಇಂಟೆಲೆಕ್ಚುಯಲ್ ಕ್ಯಾಪಿಟಲನ್ನು ನಮ್ಮ ಸಮಾಜ ಸಮರ್ಥವಾಗಿ ಬಳಸ್ಕೊಳ್ಳಿಲ್ಲ. ಒಂದು. ಎರಡನೇದಾಗಿ, ಅನಂತಮೂರ್ತಿಯವರು ಅವರ ಮಾತಿನ ಹಿಂದೆ ಯಾವ ಆಶಯಗಳಿದ್ದಾವೆ, ಯಾವ ಆಕಾಂಕ್ಷೆಗಳಿದ್ದಾವೆ, ಮತ್ತು ಈ ನಾಡಿನ ಬಗ್ಗೆ ಅವರ ಏನು ಕನಸುಗಳಿದ್ದಾವೆ ಅಂತ ಹೇಳುವಂಥ ಒಂದು ತುಡಿತವನ್ನು ತಿಳಿದುಕೊಳ್ಳುವಂಥ ಕನಿಷ್ಠ ಪ್ರಯತ್ನವನ್ನು ಕೂಡ ಕೆಲವು ಶಕ್ತಿಗಳು ನಮ್ಮ ನಾಡಿನಲ್ಲಿ ಮಾಡದೇ ಇರುವಂಥದ್ದು ಬಹುಶಃ ಈ ಸಮಾಜದ ದೊಡ್ಡ ದುರಂತ ಅಂತ ನನಗನ್ಸುತ್ತೆ. ಅಂದರೆ ಸರ್, ಬಹುಶಃ ಅನಂತಮೂರ್ತಿಯವರನ್ನು ಟೀಕಿಸುವವರು ಮತ್ತು ಅವರ ಸಾವನ್ನು ಸೆಲೆಬ್ರೇಟ್ ಮಾಡ್ತಾ ಇರುವಂಥವ್ರು ಒಂದು ವಾದವನ್ನು ಮುಂದೆ ಇಡ್ತಾ ಇದ್ದಾರೆ. ಅತಿ ಸಂವೇದನಾಶೀಲತೆ ಇತ್ತು, ಬೇಡದ ವಿಚಾರಗಳಿಗೆಲ್ಲ ಅವರು ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಧರ್ಮದ ವಿಚಾರದಲ್ಲಿ ಅವರು ಮಾತಾಡಿರುವಂಥದ್ದು ಸರಿ ಇರಲಿಲ್ಲ. ಸೊ ಆ ಕಾರಣಕ್ಕಾಗಿ ಅವರ ಸಾವನ್ನು ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ರಲ್ಲಿ ಏನು ತಪ್ಪು ಅಂತ ಪ್ರಶ್ನೆ ಕೇಳ್ತಾರೆ. ಏನು ಹೇಳ್ತೀರಿ ಇದಕ್ಕೆ? ನೋಡಿ, ಧರ್ಮ ಅಂತ ಹೇಳಿದರೆ ಏನು? ರೈಟ್, ಅವರು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಯಾರು ಧರ್ಮವನ್ನು ರಕ್ಷಿಸ್ತೇನೆ ಅಂತ ಹೇಳ್ತಾರೋ ಬಹುಶಃ ಅವರಷ್ಟು ಅಧರ್ಮದ ಕೆಲಸಗಳು ಎಲ್ಲೂ ಕೂಡ ಆಗೋದಿಲ್ಲ. ಯಾರು ಸತ್ಯ ಹೇಳ್ತೇನೆ ಅಂತ ಹೇಳ್ತಾನೋ, ಸತ್ಯ ಹೇಳುವವನಿಗೆ ಅದನ್ನು ಪ್ರಮಾಣೀಕರಿಸುವಂಥ ಅವಶ್ಯಕತೆ ಇರೋದಿಲ್ಲ. ಅವರ ಎಲ್ಲ ಮಾತುಗಳು ಮತ್ತು ಅವರೆಲ್ಲ ಬರಹಗಳು, ಅವರು ಏನು ಬದುಕಿದ್ದಾರೆ ಅದನ್ನಷ್ಟೇ ಹೇಳಿದ್ದಾರೆ. ಈಗ ಸಾಹಿತಿ ಅಂತ ಹೇಳಿದರೆ ಏನಪ್ಪ? ಸಾಹಿತಿ ಅಂತ ಹೇಳಿದರೆ ಏನು? ಏನೋ ಒಂದು ಕಲ್ಪನಾ ಲೋಕದ ಕೆಲವು ವಿಚಾರಗಳನ್ನು ಬರೆದು ಅದನ್ನು ಪ್ರಕಟಪಡಿಸಿ ತನ್ನಷ್ಟಕ್ಕೆ ತಾನಿರೋದ, ಅಥವಾ ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಸಮಾಜದ ಒಂದು ಭಾಗವಾಗಿ, ಒಂದು ಸಮಾಜದ ಒಬ್ಬ ಚಿಂತನಾಶೀಲ ವ್ಯಕ್ತಿಯಾಗಿ, ಮನಸ್ಸಾಗಿ, ಈ ಸಮಾಜದೊಂದಿಗೆ ಸ್ಪಂದನೆಯನ್ನು ಇಟ್ಟುಕೊಳ್ಳುವಂಥ ಒಂದು ವ್ಯಕ್ತಿಯಾಗಿ ತಮ್ಮ ಬುದ್ಧಿಗೆ ನಿಲುಕುವಂಥ ವಿಚಾರಗಳನ್ನು, ಸವಾಲುಗಳನ್ನು ಹಾಗೆಯೇ ಸಮಾಜದ ಮುಂದೆ ತೆರೆದಿಡ್ತಾ ಹೋಗೋದು ಸಾಹಿತ್ಯವೋ ಎನ್ನುವಂಥ ಒಂದು ಮೂಲಭೂತ ಪ್ರಶ್ನೆಯನ್ನು ನಾವು ಕೇಳ್ಕೊಳ್ಬೇಕಾಗ್ತದೆ. ನನಗನ್ನಿಸುವ ಮಟ್ಟಿಗೆ ಅನಂತಮೂರ್ತಿಯವರ ಹೇಳಿಕೆಗಳಲ್ಲಿ ಯಾವ ಗೊಂದಲಗಳು ಕೂಡ ಇಲ್ಲ. ಗೊಂದಲ ಅಂತ ನೀವು ಅಂದ್ಕೊಂಡ್ರೆ ಬದುಕಿನಲ್ಲಿ ಎಲ್ಲವೂ ಗೊಂದಲ ಇರ್ತದೆ. ಈಗ ರಕ್ಷಿತ್ ಶೆಟ್ಟಿ ಅವರು ಈ ಕ್ಷಣ ಒಂದು ರೀತಿಯಲ್ಲಿ ಯೋಚನೆ ಮಾಡ್ತೀರಿ, ಇನ್ನೊಂದು ಕ್ಷಣ ಇನ್ನೊಂದು ರೀತಿಯಲ್ಲಿ ನೀವು ಯೋಚನೆ ಮಾಡ್ತೀರಿ. ಅದು ನಾವು ಹೇಳ್ತೇವೆ, ನಮ್ಮ ಮನೆಗಳಲ್ಲಿ ಹೇಳ್ತೇವೆ, ಮಕ್ಕಳಿಗೆ ನಾವು ಹೇಳ್ತೇವೆ, ನೀವು ಸತ್ತೇ ಹೋಗು ಅಂತೇಳಿ. ಅದರ ಅರ್ಥ ನೀನು ಸಾಯಿ ಅಂತ ಹೇಳಿ ಅಲ್ಲ. ಮಕ್ಕಳು ಅಪ್ಪ ಅಮ್ಮಂದಿರಿಗೆ ಹೇಳ್ತಾರೆ ನೀನು ಸತ್ತೇ ಹೋಗ್ಲು ಅಂತೇಳಿ. ಆದರೆ ಅದರ ಹಿಂದೆ ನೀವು ಯಾವಾಗ ಬೈಲಿಕ್ಕೆ ನಿಮಗೆ ಸಾಧ್ಯ ಆಗಿದೆ, ಹಿಂದೆ ಎಲ್ಲ ಹೇಳ್ತಾ ಇದ್ರು, ಅಧ್ಯಾಪಕರು ಶಿಷ್ಯಂದರಿಗೆ ಹೊಡಿತಾ ಇದ್ರು, ಅಥವಾ ಆಚಾರ್ಯರು ಶಿಕ್ಷಕರಿಗೆ ಶಿಕ್ಷೆ ಕೊಡ್ತಾ ಇದ್ರು. ಅದು ಯಾಕೆ ಸಾಧ್ಯ ಆಗ್ತಾ ಇತ್ತು ಅಂತ ಹೇಳಿದರೆ, ಅಂತಹ ಒಂದು ಪ್ರೀತಿ ಇರೋದ್ರಿಂದ, ಅಂತಹ ಒಂದು ವಿಶ್ವಾಸ ಇರೋದ್ರಿಂದ ಅದು ಸಾಧ್ಯ ಆಗ್ತಾ ಇತ್ತು. ಆದರೆ ಇವತ್ತು ಶಿಕ್ಷಕನಾದವನು ಮಕ್ಕಳಿಗೆ ಗದರಿಸಬೇಕಿದ್ರೆ ಭಾಳ ಯೋಚನೆ ಮಾಡಬೇಕಾಗತ್ತೆ. ರೈಟ್? ಸೊ ಇದು ಅನಂತಮೂರ್ತಿಯವರ ತಪ್ಪಲ್ಲ, ಇದು ಈ ಸಮಾಜದ ದುರಂತ. ಯಾಕಂದರೆ ನಾವು ಇವತ್ತು ಬಹಳ ಅಸಹನೆಯ ಸಮಾಜವನ್ನು, ವೈಚಾರಿಕವಾಗಿ ನಾವು ನಾವು ಯಾವಾಗಲೂ ತಿಳ್ಕೊಳ್ಬೇಕು, ಇವತ್ತು
ಈ ಸಮಾಜ ಏನು ಬದಲಾಗಿ ಏನು ಒಂದು ಯಾವ ಸ್ಥಿತಿಗೆ ಬಂದಿದೆಯೋ ಇದು ತನ್ನಿಂತಾನೇ ಒಂದು ದಿವಸ ಬೆಳಗಿದ್ದ ಹಾಗೆ ಆದದ್ದಲ್ಲ. ಇದರ ಹಿಂದೆ ಬಹಳಷ್ಟು ಜನ ತ್ಯಾಗಗಳನ್ನು ಮಾಡಿದ್ದಾರೆ, ಬಹಳಷ್ಟು ಜನ ನೋವನ್ನು ಉಂಡಿದ್ದಾರೆ, ಬಹಳಷ್ಟು ಜನ ಹಿಂಸೆಯನ್ನು ಅನುಭವಿಸಿದ್ದಾರೆ. ಅವರೆಲ್ಲರ ತ್ಯಾಗದ ಫಲವಾಗಿ ಒಂದು ಸಾಮಾಜಿಕ ಬದಲಾವಣೆ ಇವತ್ತು ಆಗ್ತಾ ಇದೆ. ಹಾಗಾಗಿ ಈ ಸತ್ಯವನ್ನು ನಮ್ಮ ಸಮಾಜ ಮರಿತದೆ ಅಂತ ಹೇಳಿದರೆ ಬಹುಶಃ ನಾವು ಯಾವುದೋ ಒಂದು ದೊಡ್ಡ ದುರಂತದ ಕಡೆಗೆ ಹೋಗ್ತಾ ಇದ್ದೇವೆ, ಕೃತಜ್ಞರಾಗ್ತಾ ಇದ್ದೀವಿ ನಾವು. ಅದನ್ನು ಯಾಕೆಂದರೆ ಅದನ್ನು ವಿವರಿಸೋದು ಬಹಳ ಕಷ್ಟ. ಯಾಕಂತ ಹೇಳಿದ್ರೆ ಸಮಾಜ ಅಂದರೆ ನಾನು ನೀವು ಕೂಡ ಸೇರಿದ್ದೇವೆ ಇದರಲ್ಲಿ. ಈ ಹಾಳಾಗುವಂಥ ಈ ಒಟ್ಟು ಪ್ರಕ್ರಿಯೆಯಲ್ಲಿ ನಾವು ನೀವು ಕೂಡ ಸೇರಿದ್ದೇವೆ. ನಾವು ನೀವು ಇದನ್ನು ಪ್ರತಿಭಟಿಸದಿದ್ರೆ, ನಾನು ಮಾಡದಿದ್ದರೆ ಬಹುಶಃ ನಾನು ಕೂಡ ತಪ್ಪಿತಸ್ಥನಾಗ್ತೇನೆ. ಬಹುಶಃ ಮುನೀರ್ ಅಂತವರು ಬಹಳಷ್ಟು ಸಾಮಾಜಿಕ ಹೋರಾಟಗಳನ್ನು ಕಟ್ಟಿದ್ದಾರೆ. ಬಹುಶಃ ಅದರಿಂದ ನೇರವಾಗಿ ಅವರಿಗೇನು ಪ್ರಯೋಜನ ಅಂತ ಕೇಳಿದರೆ ಬಹುಶಃ ಏನು ಪ್ರಯೋಜನ ಇಲ್ಲದಿರ್ಬೋದು. ಆ ಸಾಮಾಜಿಕ ಒಂದು ಜವಾಬ್ದಾರಿ ಇದೆ. ಈಗ ಅವರ ವಿಚಾರಗಳನ್ನು ನಾನು ಒಪ್ಪದೇ ಇರ್ಬೋದು, ಅಥವಾ ಅವರು ಹೇಳುವುದರಲ್ಲಿ ಕೆಲವು ನಮಗೆ ಒಪ್ಪಿತ ಆಗದೇ ಇರುವುದು ಅದು ಇನ್ನೊಂದು ರೀತಿಯಲ್ಲಿ ಮಾಡುವುದು ನನಗನ್ನಿಸ್ಬೋದು. ಆ ವಿಚಾರ ಬೇರೆ. ಆದರೆ ಅವರು ನಂಬಿರುವಂಥ ತತ್ವಗಳು, ಅವರು ನಂಬಿರುವಂಥ ಸಿದ್ಧಾಂತಗಳು, ಅದಕ್ಕೆ ಸರಿಯಾಗಿ ನಡ್ಕೊಳ್ಳೋದು ನನ್ನ ಮನಸ್ಸು ಹೇಳುವುದನ್ನು. ಒಂದು ವಿಷಯಗಳನ್ನು ನೋಡಿದಾಗ ನನ್ನ ಮನಸ್ಸು ಹೇಳುತ್ತೆ, ನೋಡಪ್ಪ ಇದು ಅನ್ಯಾಯ ಆಗ್ತಾ ಇದೆ ಅಂತೇಳಿ. ಆ ಎರಡನೇ ಮನಸ್ಸು ಹೇಳ್ತದೆ, ಇದನ್ನು ಹೇಳಲಿಕ್ಕೆ ಹೋದರೆ ನಿನಗೆ ತೊಂದರೆ ಆಗ್ತದೆ, ಹಾಗಾಗಿ ಬಾಯಿ ಮುಚ್ಕೊಂಡು ಹೋಗು ಅಂತೇಳಿ. ಆದರೆ ಒಬ್ಬ ಸಮಾಜದ ಬಗ್ಗೆ ಯೋಚನೆ ಮಾಡುವವನು, ಚಿಂತನೆ ಮಾಡುವವನು ಆ ಎರಡನೇ ಧ್ವನಿಯನ್ನು ಕೇಳೋದಿಲ್ಲ, ಅವನು ಮೊದಲನೇ ಧ್ವನಿಯನ್ನೇ ಕೇಳ್ತಾ ಇದ್ದಾನೆ. ಇದು ಬಹಳ ಮುಖ್ಯ. ಈ ರೀತಿಯ ಈಗ ಯಾಕಂತ ಹೇಳಿದರೆ ಅನಂತಮೂರ್ತಿ ಅವರ ವಿಚಾರಗಳು ಬಂದಾಗ, ಅದು ಅನಂತಮೂರ್ತಿ ಇರ್ಬೋದು, ಯಾರು ನಾನಿರ್ಬೋದು, ನೀವಿರ್ಬೋದು, ಇನ್ನೊಬ್ಬ ಮುನೀರ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ವಿಚಾರಗಳು ಬಂದಾಗ ಆ ವಿಚಾರಗಳನ್ನು ಖಂಡಿಸುವಂಥ ಸ್ವಾತಂತ್ರ್ಯ ನಿಮಗೆ, ಆ ವಿಚಾರಗಳಿಂದ ಬೇರೆಯಾಗಿರುವಂಥ ಸ್ವಾತಂತ್ರ್ಯ ನಿಮಗೆ. ನೀವು ನೇರವಾಗಿ ಅನಂತಮೂರ್ತಿ ಅವರ ಜಗಳ ಆಡಿದರೆ ನಿಮಗೆ ಜಗಳ ಆಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಅನಂತಮೂರ್ತಿಯವರು ವಿಚಾರಗಳನ್ನು ಪ್ರಸ್ತುತ ಮಾಡ್ತಾರೆ, ಹೊರತು ವ್ಯಕ್ತಿಗಳನ್ನಲ್ಲ. ಆ ವಿಚಾರಗಳ ನಡುವಿನ ಒಂದು ಸಂಘರ್ಷ ಯಾವ ಸಮಾಜದಲ್ಲಿ ನಡೆಯೋದಿಲ್ವೋ ಅದು ಬಹಳ ದುರಂತಕ್ಕೆ ಹೋಗ್ತದೆ. ಎಸ್ ಮುನೀರ್ ಅವರು, ನಾನು ಬಹುಶಃ ಅವರಲ್ಲೂ ಕೇಳಿದೆ ಅದನ್ನೇ. ನಿನ್ನೆ ಸೆಲೆಬ್ರೇಟ್ ಮಾಡಿದಂಥವರು, ಆ ವಿಕೃತ ಮನಸ್ಥಿತಿಯನ್ನು ತೋರಿಸಿದಂಥವರು ಕೊಡ್ತಾ ಇರುವಂಥ ರೀಸನ್ ನನಗೆ ಗೊತ್ತಿರೋ ಹಾಗೆ, ಅನಂತಮೂರ್ತಿಯವರು ಹಿಂದೂ ದೇವರುಗಳ ವಿರುದ್ಧವಾಗಿದ್ದರು. ಅವರು ಕೊಡ್ತಾ ಇರುವಂಥ ಹೇಳಿಕೆಗಳು ಅದೇ ರೀತಿ ಇತ್ತು. ಮೂತ್ರ ಮಾಡಬೇಕು ಅಂತ ಹೇಳಿದರು ಅಂತ ಅವ್ರು ಕೊಡ್ತಾ ಇರುವಂಥ ರೀಸನ್ನು, ಮೋದಿಗೆ ಬೈದರು ಅಂತ ಮತ್ತೊಂದು ಕಡೆಯಲ್ಲಿ ಕೊಡ್ತಾ ಇರುವಂಥ ರೀಸನ್ನು. ಸೊ ಆ ಕಾರಣಕ್ಕಾಗಿ ನಾವು ಸೆಲೆಬ್ರೇಟ್ ಮಾಡಿದ್ದೀವಿ. ಒಬ್ಬ ನಮಗೆ ಆಗದ ವ್ಯಕ್ತಿಯನ್ನು ಕಳ್ಕೊಂಡಿದ್ದೇವೆ, ಆ ಖುಷಿ ನಮಗಿದೆ, ಅದಕ್ಕೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ಕೊಡ್ತಾ ಇರುವಂಥ ರೀಸನ್. ಏನು ಹೇಳ್ತೀರಿ ಇದಕ್ಕೆ? ಹಂಗಾದ್ರೆ ದೇವೇಗೌಡರು ಕೂಡ ಇವರಿಗೆ ಇಷ್ಟವಾಗದಂತ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ. ಅವರು ಸತ್ತಾಗ್ಲೂ ಸೆಲೆಬ್ರೇಟ್ ಮಾಡ್ತಾರ? ಯಡಿಯೂರಪ್ಪನವರು ಬಿಜೆಪಿಯನ್ನು ಬಿಟ್ಟು ಕೆಜೆಪಿಯನ್ನು ಕಟ್ಟುವಂತ ಸಂದರ್ಭದಲ್ಲಿ ಇವರಿಗೆ ಇಷ್ಟ ಆಗದಂತ ಹಲವು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಅವ್ರ ಸತ್ರು ಕೂಡ ಇದೇ ರೀತಿ ಪಟಾಕಿ ಹೊಡೆದು ಸಂಭ್ರಮ ಮಾಡ್ತಾರ? ಇಲ್ಲಿ ಇರುವುದು ಖಂಡಿತವಾದ ಆ ರೀತಿ ಅಲ್ಲ. ಮೊನ್ನೆ ಯುಗ ಅವರ ಮೂತ್ರದ ಪ್ರಕರಣವನ್ನೇನು ಹೇಳ್ತಾ ಇದ್ದಾರೆ, ಖಂಡಿತವಾಗಿಯೂ ಆ ಉದ್ದೇಶ ಅಲ್ಲ. ಕಲಬುರ್ಗಿಯವರ ಭಾಷಣದ ನಂತರ ನಡೆದದ್ದು ಅದು ಕೂಡ ಯಾವತ್ತು ಅಂತ ಕೇಳಿದ್ರೆ ಅವ್ರು 25-30 ವರ್ಷ ಹಿಂದೆ ಬರೆದಂತಹ ಒಂದು ಬರಹದಲ್ಲಿದ್ದಂತಹ ವಿಷಯ ಅದು ಕೂಡ ಯಾವಾಗ ನಡೆದದ್ದು ಅಂತ ಕೇಳಿದ್ರೆ ಅವರ ಬಾಲ್ಯದ ಅನುಭವಗಳು. ಅವರಿನ್ನೂ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದಂತ ಸಣ್ಣ ಹುಡುಗ ಆದಾಗ ಆ ಹುಡುಗಾಟಿಕೆಯ ಸಹಜ ಕುತೂಹಲದಿಂದ ಮೂತ್ರ ಹೊಯ್ದದ್ದು, ಕಲ್ಲಿನ ಮೇಲೆ ಮೂತ್ರ ಹೊಯ್ದದ್ದನ್ನ ಅವರು ಬರೆದಿದ್ರು, ನಾನು ಹಾಗೆ ಮಾಡಿದ್ದೆ ಅಂತ. ಅದನ್ನ ಅವ್ರು ಬರ್ದಿರೋದು 25-30 ವರ್ಷಗಳ ಹಿಂದೆ. ಅದಕ್ಕಿಂತ 25-30 ವರ್ಷದ ಹಿಂದೆ ನಡೆದಂತ ಘಟನೆ. ಅದನ್ನ ಕಲಬುರ್ಗಿ ಅವರು ಮೊನ್ನೆ ಯಾವುದೋ ಸಂದರ್ಭದಲ್ಲಿ ಕೋಟ್ ಮಾಡಿದಾಗ ಅವತ್ತೇ ಏನೋ ಅನಂತಮೂರ್ತಿ ಅವರು ಹೋಗಿ ವಿಗ್ರಹದ ಮೇಲೆ ಮೂತ್ರ ಹೊಯ್ದಿದ್ದಾರೋ ಅನ್ನೋ ರೀತಿಯಲ್ಲಿ ವಿವಾದವನ್ನ ಸೃಷ್ಟಿ ಮಾಡಿದರು. ಆ ಕಾರಣಕ್ಕಾಗಿ ಆವಾಗಲೇ ಅವರ ಕಿಡ್ನಿ ಹೋಯ್ತು ಅನ್ನೋ ರೀತಿಯಲ್ಲಿ ಇವರಿಗೆ ಮೂತ್ರಪಿಂಡದ ಸಮಸ್ಯೆಯಿಂದ ಅವರಿಗೆ ಮೂತ್ರಪಿಂಡದ ಸಮಸ್ಯೆ 4 ವರ್ಷದ ಹಿಂದೆ ಶುರುವಾಗಿದ್ದು. ಆ ಕಾರಣಕ್ಕಾಗೋದಾದ್ರೆ ಅವ್ರ ಬಾಲ್ಯದಲ್ಲೇ ಮೂತ್ರಪಿಂಡದ ಸಮಸ್ಯೆ ಬರ್ಬೇಕಿತ್ತು. ಅದು ಬಿಡಿ, ಆ ವಿಷಯಕ್ಕೆ ನಾನು ಹೋಗಲ್ಲ. ಆದ್ರೆ ಇರುವಂತಹದ್ದು ಇಲ್ಲಿ ಇರೋದು ಅದಲ್ಲ. ಒಂದು, ನರೇಂದ್ರ ಮೋದಿ ಅವರು ಪ್ರಧಾನಿಯನ್ನಾಗಿ ಈ ದೇಶದಲ್ಲಿ ಅವರನ್ನು ಬಿಂಬಿಸ್ಲಿಕ್ಕೆ ಹೊರಟಾಗ ಅನಂತಮೂರ್ತಿ ಅವರು ವ್ಯಕ್ತಪಡಿಸಿದಂತ ವಿರೋಧ, ಈಗ ನಮ್ಮಂತವ್ರು ವ್ಯಕ್ತಪಡಿಸುವ ವಿರೋಧಕ್ಕೂ ಅನಂತಮೂರ್ತಿ ಅಂತ ಸಾರಸ್ವತ ಲೋಕದ ದಿಗ್ಗಜ, ಜ್ಞಾನಪೀಠ ಪ್ರಶಸ್ತಿ ವಿಜೇತ, ಬೂಕರ್ ಪ್ರಶಸ್ತಿವರೆಗೂ ಹೋದಂತ ವ್ಯಕ್ತಿ ಮಾತಾಡೋದಕ್ಕೂ ತುಂಬಾ ಇದಿದೆ. ಮುಖ್ಯವಾಗಿ ಇವರು ಮೋದಿ ಅವರು ಪ್ರಭಾವಗೊಳಿಸಿದ್ದು ಒಂದು ಸಾಮಾನ್ಯ ಹುಡುಗರನ್ನಾದ್ರೆ ಇನ್ನೊಂದು ಮಧ್ಯಮ ವರ್ಗವನ್ನು. ಆ ಮಧ್ಯಮ ವರ್ಗದ ಮೇಲೆ ಅನಂತಮೂರ್ತಿಗೆ ಬಹಳ ದೊಡ್ಡ ರೀತಿಯ ಪ್ರಭಾವ ಇತ್ತು. ಅಂತ ಪ್ರಭಾವಶಾಲಿ ವ್ಯಕ್ತಿ ಆ ರೀತಿಯನ್ನ ಹೇಳಿಕೆಯನ್ನು ಕೊಟ್ಟಾಗ ಆ ಒಂದು ಮೋದಿಯ ಹಿಂದಿರುವಂತಹ ರಾಜಕೀಯ ಹಿತಾಸಕ್ತಿಗಳಿಗೆ ಧಕ್ಕೆ ಬರ್ಬೋದು ಅನ್ನೋಂಥ ಕಾರಣಕ್ಕಾಗಿ ಆ ರೀತಿಯ ಸಿಟ್ಟು ಅವ್ರಿಗಿದ್ದದ್ದು. ಗೊತ್ತಾಯ್ತಲ್ಲ? ಮೂತ್ರ ಪ್ರಕರಣದ ವಿವಾದ ಕಲಬುರ್ಗಿ ಅವರಿಂದ ಸೃಷ್ಟಿಯಾಗೋದ್ರಿಂದ ಮುಂಚೆನೆ ಇವರಿಗೆ ಪಾಕಿಸ್ತಾನಕ್ಕೆ ಟಿಕೆಟ್ ಬುಕ್ ಮಾಡಿದ್ದಾರೆ ಮಂಗಳೂರಿನಿಂದ. ಇದನ್ನೆಲ್ಲ ನಾವು ಗಮನಿಸಬೇಕು. ಮುಖ್ಯವಾಗಿ ಅನಂತಮೂರ್ತಿ ಅವರು
ಇವರು ಹೇಳುವ ರೀತಿಯಲ್ಲಿ ಇಲ್ಲ. ಯಾಕೆಂದ್ರೆ ಇವರ ಅಂತ್ಯಕ್ರಿಯೆ ನಡೀತು ಅವರ ಇಷ್ಟದ ಪ್ರಕಾರ, ವೈದಿಕ ಹಿಂದೂ ಧರ್ಮದ ಸಂಸ್ಕೃತಿಯ ಪ್ರಕಾರ ನಡೆದಿದೆ. ಆ ಸಂಸ್ಕೃತಿಯ ಸಂಪೂರ್ಣ ವಿರೋಧ ಅಲ್ಲ ಅವರು. ಆ ಸಂಸ್ಕೃತಿಯಲ್ಲಿರುವಂತಹ ಲೋಪಗಳು, ಆ ಆಚರಣೆಗಳಲ್ಲಿರುವಂತಹ ಅಮಾನವೀಯತೆ ತೊಲಗಬೇಕು ಅಂತ ಬಯಸಿದ್ದವರು ಅವರು. ಆದ್ರೆ ಅವರ ಸಂಸ್ಕಾರ ಕಾದಂಬರಿಯಲ್ಲಿ ಅವರು ಕೊಟ್ಟಿರೋ ಪೆಟ್ಟಿ ಇದೆಯಲ್ಲ ಸಂಸ್ಕೃತಿಗೆ, ಆವತ್ತಿನಿಂದಲೇ ಅವರ ಬಗ್ಗೆ ಒಂದು ಅಸಹನೆ ಇತ್ತು. ಕಾರಣಗಳನ್ನ ಕಾಯ್ತಾ ಇದ್ರು. ಮೋದಿ ಪ್ರಕರಣ ಬಂದಾಗ ಮತ್ತು ಆ ನಂತರದಲ್ಲಿ ಕಲಬುರ್ಗಿ ಅವರು ಸೃಷ್ಟಿ ಮಾಡಿದ ವಿವಾದದ ನಂತರ ಅವರನ್ನ ಟಾರ್ಗೆಟ್ ಮಾಡಲಾಯಿತು. ಆ ಕಾರಣಕ್ಕಾಗಿ ಆ ಸೈದ್ಧಾಂತಿಕ ಸಂಘರ್ಷದ ಭಾಗವಾಗಿ ಈ ರೀತಿ ವಿಕೃತವಾಗಿ ಸೇಡು ತೀರಿಸಿಕೊಳ್ಳುವಂತ ಪ್ರಯತ್ನ ನಡೆದಿದೆ ಅನ್ನುವಂಥದ್ದು ನಮ್ಮ ಪ್ರಬಲವಾದ ಅಭಿಪ್ರಾಯ. ಎಸ್ ಸರ್, ಬಹುಶಃ ಬಹಳಷ್ಟು ಜನಕ್ಕೊಂದು ತಪ್ಪು ಕಲ್ಪನೆ ಇದೆ. ನಮ್ಮ ಕಾರ್ಯಕ್ರಮವನ್ನು ಕೂಡ ಬಹಳ ಜನ ನೋಡ್ತಾ ಇರೋರಿಗೂ ಕೂಡ ಕೆಲವರಿಗೆ ಇರ್ತದೆ, ಅನಂತಮೂರ್ತಿಯವರೊಬ್ಬರು ಸಾಹಿತಿಯಾಗಿ ಹಿಂದೂಗಳ ವಿರುದ್ಧವಾಗಿದ್ರು, ಸೊ ಅದರ ಕಾರಣಕ್ಕಾಗಿ ಇವತ್ತು ಈ ರೀತಿಯ ಘಟನೆಗಳೆಲ್ಲ ನಡೀತಾ ಇದ್ದಾವೆ. ಇಲ್ಲಿನ ಜನ ಸೆಲೆಬ್ರೇಟ್ ಮಾಡ್ತಾ ಇರೋದು ಅದಕ್ಕೆ ಕಾರಣಕ್ಕಾಗಿ. ಅನಂತಮೂರ್ತಿಯವರು ಹೌದಾ ಹಿಂದೂಗಳ ವಿರುದ್ಧವಾಗಿದ್ರು, ಅಥವಾ ಹಿಂದೂಗಳ ಹೆಸರು ಹೇಳಿಕೊಂಡು ಆ ಬೇಳೆ ಬೇಯಿಸ್ತಾ ಇದ್ದಂಥವರ ವಿರುದ್ಧವಾಗಿದ್ರು, ಹಿಂದೂಗಳ ವಿರುದ್ಧವಾಗಿದ್ರು ಅಂತ? ಇಲ್ಲ, ನಾನು ಈ ಮಾತನ್ನು ಒಪ್ಪೋದಿಲ್ಲ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ವಿಚಾರ, ಅನಂತಮೂರ್ತಿ ಒಬ್ಬರು ಮೂಲಭೂತವಾಗಿ ಒಬ್ಬ ವಿಚಾರವಾದಿ. ಯಾವುದೇ ವಿಷಯವನ್ನಾದರೂ ಒಂದು ತರ್ಕಕ್ಕೆ ಒಡ್ಡಿ ಆ ತರ್ಕದ ಮೂಲಕ ಅದು ಸತ್ಯ ಅಂತ ಏನಾಗುತ್ತೆ ಅದನ್ನು ಒಪ್ಪಿಕೊಂಡು ಉಳಿದದ್ದನ್ನು ಬಿಡುವಂಥವ್ರು. ಈಗ ಮುನೀರ್ ಅವರು ಹೇಳಿದರು, ನಾವು ಹಿಂದೆ ಎಲ್ಲೋ ಅವರು ಗೃಹ ಪ್ರವೇಶ ಮಾಡಿದಾಗ ಅವರು ದನ ಹೋಗಿಸಿದ್ರು, ಆಮೇಲೆ ಅವರ ಮೊಮ್ಮಗನ ತುಲಾಭಾರ ಮಾಡಿಸಿದ್ರು. ಈ ಎಲ್ಲ ಘಟನೆ ನೋಡಿ, ಒಂದು ನಾವು ಬೆಳೆದು ಬಂದಂಥ ಒಂದು ಪರಿಸರ, ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿದಂಥ ನಮ್ಮ ಮನೆಯ ವಾತಾವರಣ, ನಮ್ಮ ಸಮಾಜದ ವಾತಾವರಣ, ನಮ್ಮ ಸಮುದಾಯದ ವಾತಾವರಣ, ಇದೆಲ್ಲವನ್ನು ಬಿಟ್ಟು ನಾವು ಬದುಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಂತೇಳಿ ಎಲ್ಲ ನಮ್ಮ ಮೇಲೆ ಸಮಾಜ, ನಮ್ಮ ಮೇಲೆ ಕುಟುಂಬ, ನಮ್ಮ ಮೇಲೆ ಸಮುದಾಯ, ನಮ್ಮ ಮೇಲೆ ಸಮಾಜ ಹೇರುವಂಥ ಎಲ್ಲ ಬಂಧನಗಳನ್ನು ನಮ್ಮ ತಾರ್ಕಿಕ ಮನಸ್ಸು ಒಪ್ಪಬಾರದು ಕೂಡ. ಯಾವುದು ಕಾಳು ಯಾವುದು ಜಳ್ಳು ಅಂತ ಹೇಳುವಂಥ ಪರೀಕ್ಷೆ ಮಾಡುವಂಥ ಒಂದು ವಿಮರ್ಶೆ ಮಾಡುವಂಥ ಒಂದು ಹಕ್ಕು ಪ್ರತಿ ಒಬ್ಬ ವ್ಯಕ್ತಿಗೂ ಇರಲೇಬೇಕು. ನಾವು ಹಾಗೆ ಪ್ರಶ್ನೆ ಮಾಡ್ತಾ ಹೋದರೆ ಒಂದು ಕಾಲದಲ್ಲಿ ನಮ್ಮ ಸಮಾಜದಲ್ಲಿ ನೀವು ನೋಡಿದರೆ, ನೀವು ಹೆಸರನ್ನು ಯಾವುದೇ ಒಂದು ವ್ಯಕ್ತಿಯ ಹೆಸರು ಕೇಳಿದರೆ ಅವನು ಯಾವ ಜಾತಿಗೆ ಸೇರಿದವನು, ಅವನ ಆರ್ಥಿಕ ಸ್ಥಿತಿ ಏನು, ಅವನ ಸಾಮಾಜಿಕ ಸ್ಥಿತಿ ಏನು ಎನ್ನುವಂಥ ಒಂದು ಪರಿಸ್ಥಿತಿ ಇತ್ತು. ನಾವು ಅದನ್ನೇ ಒಪ್ಪಿಕೊಂಡು ಮುಂದೆ ಹೋಗ್ಬೋದಿತ್ತಲ್ಲ. ನಾವು ಮುಂದೆ ಹೋಗಲಿಲ್ಲ. ಹಿಂದೆ ವಿದ್ಯೆ ಕಲಿಯುವಂಥ ಒಂದು ಅವಕಾಶ ಎಲ್ಲರಿಗೂ ಇರಲಿಲ್ಲ, ಕೆಲವರಿಗೆ ಮಾತ್ರ ಇತ್ತು. ಹೆಣ್ಮಕ್ಕಳಿಗೆ ವಿದ್ಯೆ ಕೊಡುವಂಥ ಅದು ಕೂಡ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ. ಆದರೆ ಅದರಲ್ಲಿರುವಂಥ ಅಪಾಯಗಳು, ಅದರಲ್ಲಿರುವಂಥ ತೊಡಕುಗಳು, ಅದರಲ್ಲಿರುವಂಥ ತೊಂದರೆಗಳು, ಅದರಲ್ಲಿ ನಾವು ಸುಧಾರಿಸಬೇಕಂತ ಅವಶ್ಯಕತೆಯನ್ನು ಮನಗಂಡದ್ರಿಂದ ಇವತ್ತು ಎಲ್ಲ ವ್ಯಕ್ತಿಗಳಿಗೆ ಅಥವಾ ಯಾರಿಗೆ ಬದುಕಿನಲ್ಲಿ ಉನ್ನತಿಯನ್ನು ಸಾಧಿಸುವುದಕ್ಕೆ ಆಸೆ ಇದೆಯೋ, ಆಕಾಂಕ್ಷೆ ಇದೆಯೋ ಮತ್ತು ಅದಕ್ಕಾಗಿ ಪ್ರಯತ್ನ ಪಡುವಂಥ ಒಂದು ಅವಕಾಶ ಇದೆಯೋ, ಆ ಮೂಲಕ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗಿದೆ. ಈ ವಿಷಯ ಎಲ್ಲ ಭಾಗಗಳಿಗೂ ಅನ್ವಯಿಸಬೇಕು. ಇದು ಧರ್ಮಕ್ಕೂ ಅನ್ವಯಿಸುತ್ತೆ, ಸಂಸ್ಕೃತಿಗೂ ಅನ್ವಯಿಸುತ್ತೆ, ಸಾಹಿತ್ಯಕ್ಕೂ ಅನ್ವಯಿಸುತ್ತೆ, ಅಭಿವೃದ್ಧಿಗೂ ಅನ್ವಯಿಸುತ್ತೆ. ಅನಂತಮೂರ್ತಿಯವರ ಕಾಳಜಿ ಇರುವುದು ಇಲ್ಲಿ. ಅವರು ಹೇಳ್ತಾರೆ, ಬಹುಶಃ ನನ್ನ ಒಬ್ಬರು ಸಹೋದ್ಯೋಗಿಗೆ ಒಂದು ಬರೆದ ಪತ್ರದಲ್ಲಿ ಅವರು ಹೇಳ್ತಾರೆ, ಸಂಸ್ಕಾರ ಕಾದಂಬರಿಯನ್ನು ಬರೆಯುವಾಗ ಅವರಿಗೆ ಉಂಟಾದಂಥ ವೈಚಾರಿಕ ಈ ಸಂಘರ್ಷಗಳ ಬಗ್ಗೆ ಅವರು ಹೇಳ್ತಾ ಹೋಗ್ತಾರೆ. ಅಂದರೆ ಯಾರು ಧರ್ಮವನ್ನು ರಕ್ಷಿಸ್ತೇನೆ ಅಂತ ಹೇಳ್ತಾನೋ ಅವನು ಅಧರ್ಮಿ ಆಗ್ತಾನೆ. ಯಾರು ಧರ್ಮ ಅಂದರೆ ಏನು ಸ್ವಾಮಿ, ಇದನ್ನು ನಿರೂಪಣೆ ಮಾಡುವವರು, ಇದನ್ನು ವ್ಯಾಖ್ಯಾನ ಮಾಡುವವರು. ಧರ್ಮ ಮನುಷ್ಯನಿಗೆ ಒಂದು ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ಬೇಕು, ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ. ಆದರೆ ಯಾವುದೇ ಸಮಾಜ ಒಬ್ಬ ವ್ಯಕ್ತಿಯ ವೈಚಾರಿಕ ಸ್ವಾತಂತ್ರ್ಯವನ್ನು ಕಸಿಕೊಳ್ತಂತ ಹೇಳಿದರೆ ಬಹುಶಃ ಅದು ಧರ್ಮ ಅಂತ ನಾನು ನಂಬಲ್ಲ. ಅದು ಒಂದು ರೀತಿಯ ಭಯವನ್ನು ಹುಟ್ಟಿಸುವಂಥ ಭಯೋತ್ಪಾದಕತೆ. ಧರ್ಮ ನಮ್ಮ ಮತ್ತೆ ಅಥವಾ ನೀವು ಒಂದು ದೈವಿಕ ಅಥವಾ ನಾವು ಸಾಮಾನ್ಯವಾಗಿ ತಿಳ್ಕೊಂಡು ಬರ್ತೇನೆ, ನಾನು ದೇವರನ್ನು ಪೂಜಿಸುವಂಥದ್ದು, ದೇವರೊಟ್ಟಿಗೆ ನಾನು ಇರುವಂಥದ್ದು. ಅದಕ್ಕೆ ಆಡಂಬರದ ಅವಶ್ಯಕತೆ ಇಲ್ಲ, ಅದನ್ನು ಬೀದಿಯಲ್ಲಿ ಮಾಡಬೇಕಾದ್ದಲ್ಲ. ಅದು ನಮ್ಮ ಮನಸ್ಸಿಗೆ ಸಂಬಂಧಪಟ್ಟದ್ದು, ನಮ್ಮ ನಂಬಿಕೆಗೆ ಸಂಬಂಧಪಟ್ಟು ಆ ನಂಬಿಕೆಗಳಿಗೆ ಚ್ಯುತಿ ಮಾಡುವಂಥ ಒಂದು ಹಕ್ಕು ಯಾರಿಗೂ ಇಲ್ಲ. ಈಗ ಉದಾಹರಣೆಗೆ ನಾನು ತುಂಬ ಧಾರ್ಮಿಕನಲ್ಲ, ಆದರೆ ನನ್ನ ತಾಯಿ ಅದನ್ನೆಲ್ಲವನ್ನೂ ಕೂಡ ಬಹಳ ಭಕ್ತಿಯಿಂದ ಮಾಡ್ತಾರೆ. ಅವರ ಭಾವನೆಗಳನ್ನು
ಕೆಣಕುವ ಹಕ್ಕು ನನಗೂ ಇಲ್ಲ. Yes. ನಾನು ಅದನ್ನು ಗೌರವಿಸಬೇಕಾಗ್ತದೆ. ಆದರೆ ಅನಂತಮೂರ್ತಿಯವರು ಇದು ಯಾವುದನ್ನು ಮಾಡಿಲ್ಲ. ಅವರು ಏನು ಹೇಳ್ತಾ ಇದ್ರು ಅಂತ ಹೇಳಿದ್ರೆ ವಿಚಾರದ ನೆಲೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತುತಪಡಿದ್ದಾರೆ. ಆದರೆ ಯಾರು ಈ ಡಂಬಾಚಾರಕ್ಕೆ ಧರ್ಮವನ್ನು ಹಿಡ್ಕೊಂಡಿದ್ರು, ಯಾರು ಬೇರೆ ಬೇರೆ ಕಾರಣಗಳಿಂದ ಧರ್ಮದ ಮುಖವಾಡದ ಒಳಗೆ ಯಾವುದೋ ಒಂದು ಪ್ರಯೋಜನಕ್ಕೋಸ್ಕರ ವ್ಯವಹಾರ ಮಾಡ್ತಿದ್ರು, ಅವರಿಗೆ ಇದರಿಂದ ಒಂಥರದ ಅಳುಕುಂಟಾಗ್ತದೆ. ಯಾವುದೇ ಈಗ ನಮ್ಮ ನಡುವೆ ನಡೆಯುವಂಥ ಒಂದು ಸಂವಾದದಲ್ಲಿ ನನಗೆ ನನ್ನ ಬಗ್ಗೆ ವಿಶ್ವಾಸ ಇದ್ದರೆ ನಾವು ನೇರವಾಗಿ ಸಂವಾದ ನೀಡಬಹುದು, ವೈಚಾರಿಕವಾದಂಥ ಒಂದು ನಿಲುವುಗಳನ್ನು ತಗೊಳ್ಬೋದು. ಆ ರೀತಿಯಲ್ಲಿದ್ದರೆ ಅವರು ಪೇಜಾವರ ಸ್ವಾಮಿಗಳೊಟ್ಟಿಗೆ ನಾವು ಅವ್ರ ಮುಖವೇ ನೋಡಬಾರ್ದಿತ್ತು. ಎಸ್, ಭೈರಪ್ಪ ಅವರನ್ನು ಧಾರವಾಡದ ಸಮ್ಮೇಳನದಲ್ಲಿ ಒಟ್ಟಿಗೆ ಕೂತದನ್ನು ನಾವು ನೋಡಿದ್ದೇವೆ. ಭೈರಪ್ಪ ಮತ್ತು ಅನಂತಮೂರ್ತಿ ಅವರು ಒಟ್ಟಿಗೆ ನೋಡಿದ್ದೀವಿ ನಾವು. ನೋಡಿ, ಎಲ್ಲ ಧರ್ಮಕ್ಕಿಂತಲೂ ಎಲ್ಲ ಸಾಹಿತ್ಯಕ್ಕಿಂತಲೂ ಬಹಳ ಮುಖ್ಯವಾದದ್ದು ಮನುಷ್ಯ ಪ್ರೀತಿ. ಯಾರಿಗೆ ಮನುಷ್ಯ ಪ್ರೀತಿ ಇಲ್ಲರೋ, ಯಾರಿಗೆ ಈ ಥರದ ಒಂದು ಸಂಸ್ಕಾರ ಇಲ್ಲದ್ರು, ಬಹುಶಃ ಅವರು ಮನುಷ್ಯರು ಅಂತ ಹೇಳಿಕೊಳ್ಳಿಕ್ಕೆ ಲಾಯಕ. ಎಸ್ ಸರ್, ನಿಮ್ಮಲ್ಲಿ ಇಬ್ಬರಲ್ಲೂ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಬ್ರೇಕನ್ನು ತೆಗೆದುಕೊಳ್ಬೇಕು. ಇನ್ನಷ್ಟು ವಿಚಾರಗಳನ್ನು ನಾವು ಮಾತಾಡಬೇಕು. ಅದಕ್ಕಿಂತ ಮೊದಲು ಒಂದು ಬ್ರೇಕ್ ನಂತರ ಕಾರ್ಯಕ್ರಮ ಮತ್ತೆ ಮುಂದುವರಿತದೆ.